ದುಬೈಯಲ್ಲಿ ಅದೇ ಜೋಶ್ ಇಲ್ಲಿದೆ, ಅಂದ್ರೆ ಒಂದೇ ಕಡೆ ಇರೋದು ಈಗ ದಾಸ್ ಪ್ರಕಾಶ್ ಅಲ್ಲಿ. ಸೊ ನೋಡಿ, ಇಲ್ಲಿ ನನ್ನ ತಮ್ಮನಕ್ಕೆ ಬಳಸಿದ್ದಾರೆ ಫುಲ್ ಹಾಕಿದ ಒನಸು. ಇದು ಸೇಮೆ ಮತ್ತೆ ಕೋಳಿ ರಸ ಒಂದು ಒಳ್ಳೆ ಕಾಂಬಿನೇಷನ್. ಇದು ನಮ್ಮ ಫೇವರೆಟ್ ಮರ್ವಾಯಿ ಪುಂಡಿ, ಇದು ಚಿಕನ್ ಸುಕ್ಕ, ಇವೆಲ್ಲ ಕಾಯ್ದ ಅಡ್ಯ. ಮತ್ತೆ ದಾಸ್ ಪ್ರಕಾಶ್ ಸ್ಪೆಷಲ್ ಫಿಶ್ ಫ್ರೈ, ಮತ್ತೆ ರವಾ ಲಡ್ಡು ಉಂಟು. ಮರ್ವಾಯಿ ಪುಂಡಿ ನೋಡಿ, ಮರ್ವಾಯಿ ಎಷ್ಟು ದೊಡ್ಡ ಮರ್ವಾಯಿ ಮರ ನೋಡಿ. ಕೆಲವು ಸಲ ಇಲ್ಲಿ ಮರ್ವಾಯಿ ಉಂಟ, ಮರ್ವಾಯೇ ಕಾಣಲಿಕ್ಕೆ ಸಿಗುದಿಲ್ಲ, ಖಾಲಿ ಇದು ಮಾತ್ರ ಚಿಪ್ಪಿ ಸಿಗುದು. ಇಷ್ಟು ದೊಡ್ಡ ಮರ್ವಾಯಿ ಮರ ನೋಡಿ. ಮನೆ ಬಿಡಿ 16th August, ನೆಕ್ಸ್ಟ್ ಸಂಡೇ ಲಾಸ್ಟ್. ಮತ್ತೆ ಇಲ್ಲಿ ಕರಾಮದಲ್ಲಿ ಇದ್ದೇವೆ ನಾವು. ಅಬುದಾಬಿಯಲ್ಲಿರುವ ದಾಸ್ ಪ್ರಕಾಶ್ ಫಿಶ್ ಲ್ಯಾಂಡ್ ಅಹಮದಾನ್ ಸ್ಟ್ರೀಟ್ ಅಲ್ಲಿದೆ. ಅಲ್ಲಿ ಕೂಡ ಒಂದು ಸಂಡೇ ಅವರು ಆಟಿದ ವನಸ್ ಇಟ್ಟಿದ್ದಾರೆ, ಅದು 16th August ಅಲ್ಲಿ. Friends, welcome back to our YouTube channel ಕರಾವಳಿ ಕಝೀನ್ಸ್. ಫ್ರೆಂಡ್ಸ್, ಇನ್ನೊಂದು ತಿನ್ನುವ ವ್ಲಾಗ್ ಮಾಡಲಿಕ್ಕೆ ಇದ್ದೇವೆ. ಸೊ ನಾವು ರೆಡಿ ಆಗ್ತಿದ್ದೇವೆ. ಅಂದರೆ ಒಂದೊಂದು ವಿಡಿಯೋ ಮಾಡಿದ್ದೇವೆ, ಆಟಿದ ವನಸ್ಸು ಸಿಗ್ತಾ ಇದೆ ದುಬೈಯಲ್ಲಿ ಅಂತೇಳಿ. ಬಟ್ ಯಾರು ನಂಬ್ತಾ ಇಲ್ಲ ಮಾರೆ, ಅಂದರೆ ಪ್ರೂಫ್ ಇಲ್ಲಲ್ಲ, ನಾವು ಹೋಗ್ಲಿಲ್ಲಲ್ಲ. ಮತ್ತು ವೈಫಿಗೆ ಸಹ ಒಂದು ಆಟಿದ ವನಸ್ಸು ಮಾಡಬೇಕು ದುಬೈಯಲ್ಲಿ ಅಂತೇಳಿ ಅವಳಿಗೆ ಒಂದು ಆಸೆ. ಇಷ್ಟರವರೆಗೆ ಅವಳು ಟ್ರೈ ಮಾಡಲಿಲ್ಲ ಎಲ್ಲಿ. ಓಕೆ, ನಾವು ಲಾಸ್ಟ್ ಇಯರ್ ಟ್ರೈ ಮಾಡಿದ್ದೆವು. ಸೊ ಇವತ್ತು ಹೋಗ್ತಿದ್ದೇವೆ ಎಲ್ಲಿಗೆ? ನ್ಯೂ ದಾಸ್ ಕರಾಮದಲ್ಲಿರುವ ದಾಸ್. ಎಲ್ಲಿರಿದ್ದು ಹೋಗುದು ನಾವು? ಅಲ್ಲ, ಎಲ್ಲ ಕೇಳೋರು ಏನು ದಾಸ್ ಪ್ರಕಾಶ್ ಅಲ್ಲಿ ಯಾವಾಗ ನೀವು ಶೂಟ್ ಮಾಡ್ತಿದ್ದೀರಾ ಹೇಳಿದ್ರೆ, ಅಲ್ಲಿ ಕಂಟೆಂಟ್ ಅಷ್ಟು ಉಂಟು, ಬೇರೆ ಬೇರೆ ವೆರೈಟೀಸ್ ಯಾವಾಗ ಕೊಡ್ತಾನೆ ಇರ್ತಾರೆ. ಹೌದು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಹೋಗ್ಲೇಬೇಕಾಗ್ತದೆ. ಪ್ರತಿ ಟೈಮ್ ಅಲ್ಲಿ ಒಂದು ಏನಾದ್ರೂ ಒಂದು ಸ್ಪೆಷಲ್ ಇರ್ತದೆ. ಒಂದು ಸೀ ಫುಡ್ ಬಕೆಟ್ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆವು. ಮತ್ತೆ ಬಾಳೆ ಎಲೆಯಲ್ಲಿ ಊಟ, ಈಗ ಆಟಿದೊಂದು ದಿನದ್ದು ಊಟ, ಮತ್ತೆ ಫಿಶ್ ತವಾ ಫ್ರೈ, ಅಲ್ಲದು ಮಸಾಲ, ಅಲ್ಲಿ ವೆರೈಟಿ ಡಿಶಸ್ ಇದೆ. ಅದಕ್ಕೆ ನಾವು ದಾಸ್ ಪ್ರಕಾಶ್ ಹೋಗುದು ಮಾರೆ. ಎಲ್ಲ ಅನ್ಕೊಂಡಿದ್ದೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ದಾಸ್ ಪ್ರಕಾಶ್ ಅಂತ ಹೇಳಿ. ಅಲ್ಲ, ನಮ್ಗೆ ಅಲ್ಲಿ ಹೋಗಿ ತುಂಬಾ ಖುಷಿ ಆಗ್ತದೆ ಗೈಸ್. ಹೊಟ್ಟೆ ತುಂಬಾ ಊಟ ಸಿಗ್ತದೆ, ಮತ್ತೆ ತುಂಬಾ ಪ್ರೀತಿಯಿಂದ ಬಳಸ್ತಾರೆ ಅಲ್ಲ ಮಾರಣ್ಣ. ನಮ್ದು ಅದರ ದನಿ, ಒಳ್ಳೆ ಜನ ನಮ್ಮನ್ನು ಒಂದು ಫ್ಯಾಮಿಲಿ ಆಗಿ ನೋಡಿಕೊಳ್ತಾರೆ. ಸೊ ಅಲ್ಲಿ ಒಂದು ಹೋಗಿ ಊಟ ಮಾಡುದೇ ಒಂದು ಮನಸ್ಸು, ಮತ್ತೆ ಹೊಟ್ಟೆ ಮಾತ್ರ ಅಲ್ಲ, ಮನಸ್ಸು ಕೂಡ ತುಂಬ್ತದೆ ನಮ್ದು, ಗೊತ್ತಾ? ಅದು ತುಂಬಾ ರೇರ್ ಅಲ್ಲ. ಕೆಲವು ಹೋಟೆಲ್ ನಾವು ಹೊಟ್ಟೆ ತುಂಬಿಸಿ ಬರ್ತೇವೆ, ಖುಷಿ ಆಗ್ತದೆ. ಬಟ್ ಮನಸ್ಸು ತುಂಬುದು ಅಂತ ಹೇಳಿ ಉಂಟಲ್ಲ, ಅದು ಕೆಲವು ರೆಸ್ಟೋರೆಂಟ್ ಅಲ್ಲ, ಅದರಲ್ಲಿ ಒಂದು ನಮ್ಮ ನ್ಯೂ ದಾಸ್ ಪ್ರಕಾಶ್. ಸೊ ಗೈಸ್, ಆರ್ ವಿ ರೆಡಿ? Yes, ಆಟಿದ ವನಸ್ ದುಬೈಯಲ್ಲಿ ನಿಮ್ಗೆ ಲೈವ್ ಆಗಿ ತೋರಿಸ್ಲಿಕ್ಕಿದ್ದೇವೆ ಗಾಯ್ಸ್. ಓಕೆ, ಗೈಸ್, ಬ್ರೇಕಿಂಗ್ ನ್ಯೂಸ್. ಎಷ್ಟು ಜೋಶಲ್ಲಿ ಎಂಟರ್ ಆದೆವು ದಾಸ್ ಪ್ರಕಾಶ್ಗೆ, ನಿಮ್ಗೆ ಹೇಳಲಿ ಇಲ್ಲ ಗೈಸ್. ಅದೇ ಜೋಶಲ್ಲಿ ವಾಪಸ್ ಬಂದು ಕಾರಲ್ಲಿ ಕೂತ್ಕೊಂಡಿದ್ದೇವೆ. ಎಂತ ವಿಷಯ? ಯಾಕೆಂದ್ರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಅಷ್ಟು ಜನ. 3:30 ಆಯ್ತು. ಇವರಿಗೆ ಬೆಚ್ಚಾಗಿದೆ, ನನ್ನ ಮಗನಿಗೆ ಬೆಚ್ಚಾಗಿದೆ ಆಯ್ತಾ, ಕೂಗಿದಲ್ಲಿ ಐ ಡೋಂಟ್ ವಾಂಟ್ ಟು ಗೋ ಔಟ್. ಆದ್ರೆ ಏನು ಮಾಡೋದು, ಫುಲ್ ರಶ್ ಗೈಸ್. ಸೊ ನಾವು ಸ್ವಲ್ಪ ಹೊರಗೆ ಬಂದು ಕೂತ್ಕೊಂಡಿದ್ದೇವೆ. ಅಲ್ಲಿ ಸ್ವಲ್ಪ ಸೀಟ್ ಖಾಲಿ ಆಗಲಿ, ನಂತರ ಹೋಗುವ ಅಂತೇಳಿ. ಓಕೆ, ಟೈಮ್ ನೋಡಿ 3:30 ಆದ್ರೂ ಸಹ ಜನ ಉಂಟಲ್ಲ, ಆಟಿಯ ವನಸ್ಸು ಮಾಡ್ಲಿಕ್ಕೆ ಜನ, ನಮ್ಮ ಕುಡ್ಲದ ಜನ ಉಂಟಲ್ಲ, ಫುಲ್ ಇದ್ದಾರೆ ಒಳಗೆ ದಾಸ್ ಪ್ರಕಾಶ್ ಅಲ್ಲಿ. ತುಂಬಾ ಖುಷಿ ಆಯ್ತು. ಬಟ್ ನಮ್ಗೆ ಹೊಟ್ಟೆ ಹಸಿವು ಆಗ್ತದೇನೆ, ಖಾಲಿ ಆಗೋಕ್ಕಿಂತ ಮುಂಚೆ ಹೋಗ್ಬೇಕು. ಸೊ ನೋಡುವ, ಈಗ ಎಂಟ್ರಿ ಆಗುವ ಟೈಮ್. ಓಕೆ, ಫೈನಲಿ ನಮಗೆ ಸ್ಪೇಸ್ ಸಿಕ್ಕಿದೆ ಆಯ್ತಾ. ಈಗ ಎಲೆ ನಾವೇ ಹಾಕಿಕೊಳ್ತಾ ಇದ್ದೇವೆ. ಫೈನಲಿ ಆಟಿದ ಒಂಜಿ ದಿನ, ಆಟಿದ ವನಸ್ಸು ತಿನ್ಲಿಕ್ಕೆ ನಾವು ರೆಡಿ ಆಗಿದ್ದೇವೆ. ನೋಡಿ, ಶಿರೀಶ್ ತೋರಿಸಿರ್ಬೋದೆಲ್ಲ. ಇಂಟ್ರೋ ಮಾಡ್ಬೇಕಲ್ಲ, ಸೀದಾ ತಿನ್ನುದಾ? ಸೊ ನಾನು ಇಂಟ್ರೋ ಮಾಡ್ತೇನೆ ಗೈಸ್. ನೋಡು, ಮ್ಯಾಂಗೋ ಪಿಕಲ್ ಇದೆ, ಮತ್ತೆ ಡ್ರೈ ಇಟ್ಟಿ ಚಟ್ನಿ, ಮತ್ತೆ ತಿಮರೆ ಚಟ್ನಿ, ಮತ್ತೆ ಮ್ಯಾಂಗೋ ಚಟ್ನಿ, ಮತ್ತೆ ಕಣ್ಣಲ್ಲಿ ಮತ್ತೆ ಮೊಳಕೆ ಬಂದ ಹೆಸರಿನದು ಕರಿ, ಮತ್ತೆ ತಜಂಕ್ ಸೊಪ್ಪು, ಮತ್ತೆ ತೊಗರಿ ಬೇಳೆ, ಸೌತೆಕಾಯಿ, ಹೆಸರು ಬೇಳೆ ಮತ್ತು ಇಟ್ಟಿಯದ್ದು ಕರಿ, ಮತ್ತೆ ಇದು ಬೆಂಡಿ, ಅಂಬಡೆ, ಪುಳಿ ಮುಂಚಿ, ಇದು ಸೇಮೆ ಮತ್ತೆ ಕೋಳಿ ರಸ, ಒಂದು ಒಳ್ಳೆ ಕಾಂಬಿನೇಷನ್. ಇದು ನಮ್ಮ ಫೇವರೆಟ್
ಮರ್ವಾಯಿ ಪುಂಡಿ, ಇದು ಚಿಕನ್ ಸುಕ್ಕ, ಇದು ಪೆಲಕಾಯಿ, ನಮ್ಮ ಪೆಲಕಾಯಿದ ಅಡ್ಯ, ಮತ್ತೆ ದಾಸ್ ಪ್ರಕಾಶ್ ಸ್ಪೆಷಲ್ ಫಿಶ್ ಫ್ರೈ, ಮತ್ತೆ ರವಾ ಲಡ್ಡು ಉಂಟು, ನನ್ನ ಫೇವರೇಟ್ ಅಕ್ಕಿ ಲಡ್ಡು ಉಂಟು, ಬಟರ್ ಮಿಲ್ಕ್ ಉಂಟು, ಮತ್ತೆ ನಮ್ಮ ತುಳುನಾಡ ಟ್ರೆಡಿಷನಲ್ ಆಟಿದ ಸ್ಪೆಷಲ್ ಮೆಂತೆ ಗಂಜಿ. ನಿನಗೆ ಯಾವ ಡಿಶ್ ಇಷ್ಟ ಆಯ್ತು ಇಲ್ಲಿ? Das Prakash fish fry. ಸೊ ಊರಲ್ಲಿ ತುಂಬಾ ಗೌಜಿಯಲ್ಲಿ ಆಟಿದ ಒಂದು ದಿನ ಆಟಿದ ಮನಸ್ಸೆಲ್ಲ ನಡೀತಾ ಉಂಟು ಗೈಸ್. ಸೊ ದುಬೈಯಲ್ಲಿ ಅದೇ ಜೋಶ್ ಇಲ್ಲಿದೆ, ಅಂದ್ರೆ ಒಂದೇ ಕಡೆ ಇರೋದು ಈಗ ದಾಸ್ ಪ್ರಕಾಶ್ ಅಲ್ಲಿ. ಸೊ ನೋಡಿ ಇಲ್ಲಿ ನನ್ನ ಸಮ್ಮಾನಕ್ಕೆ ಬಳಸಿದ್ದಾರೆ ಫುಲ್ ಆಟಿದ ವನಸು. ಎಲ್ಲಿ ತುಂಬಾ ಇಡೀ ಆಟಿದ ವನಸೆ ಇದೆ. ಸೊ ನಾನು ಟ್ರೈ ಮಾಡ್ಲಿಕ್ಕೆ ನೋಡಿ, ಇದು ಪಿಕ್ಕಲ್ ಹೇಳ್ಬೇಕು ಅಂತ ಇಲ್ಲ ಅಲ್ಲ, ಮ್ಯಾಂಗೋ ಪಿಕ್ಕಲ್. ನಂದು ಫೇವರೇಟ್ ತುಂಬಾ ರೇರ್ ಆಗಿ ಸಿಗುದು ಇಟ್ಟಿ ಚಟ್ನಿ ಆಯ್ತಾ ನೋಡಿ, ಇದು ತುಂಬಾ ಫೇವರೇಟ್. ನಮ್ಮ ಇಟ್ಟಿ ಅದೊಂದು ಡ್ರೈ ಇಟ್ಟಿ, ಅದರ ಫ್ಲೇವರ್ ಎದ್ದು ಬರ್ತಾ ಉಂಟು. ಮತ್ತೆ ತೆಂಗಿನಕಾಯಿ ಮತ್ತೆ ಈ ಮಸಾಲೆ ಎಲ್ಲ ಸೇರಿ ಉಂಟಲ್ಲ, ಈರುಳ್ಳಿ, ತೆಂಗಿನಕಾಯಿ, ಇಟ್ಟಿ ಎಲ್ಲ ಸೇರಿ ಸೂಪರ್ ಫ್ಲೇವರ್ ಆಯ್ತಾ. ಮತ್ತೆ ಇದೊಂದು ಟ್ರೆಡಿಷನಲ್ ಡಿಶ್ ಆಟಿಗೆ ಒಂದು ಇರೋದು ತಿಮರೆ ಚಟ್ನಿ. ತಿಮರೆ ಒಳಗೆ ಚಟ್ನಿ ಸೂಪರ್ ಆಗಿದೆ. ಇದು ಮ್ಯಾಂಗೋ ಚಟ್ನಿ ಇದೆ. ಈಗ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇದೆ. ಸೊ ಈ ಒಂದು ಸ್ವೀಟ್ ಚಟ್ನಿ ತಿನ್ಲಿಕ್ಕೆ ಒಂದು ಖುಷಿ ಆಗ್ತಾ ಉಂಟು. ಇದು ಕಣಲೆ ಮತ್ತೆ ನಮ್ಮ ಮೊಳಕೆ ಬಂದ ಹೆಸರು. ಇದು ನಮಗೆ ಆಟಿದ ಒಂದು ದಿನದಲ್ಲಿ ಮಾತ್ರ ಸಿಗ್ಲಿಕ್ಕೆ ಇರೋದು ತಿನ್ಲಿಕ್ಕೆ. ಸೊ ತುಂಬಾ ಖುಷಿ ಆಯ್ತು ಇದು. ಮತ್ತೆ ತಜಂಕ್ ನೋಡಿ, ಇದು ಉಂಟಲ್ಲ ಒಂದು ಮಿರಾಕಲ್ ಆಗಿ ಇಲ್ಲಿ ತಿನ್ಲಿಕ್ಕೆ ನಮಗೆ ಸಿಗೋದು. ಎಲ್ಲ ದುಬೈಲಿ ಸಿಗ್ತದೆ, ಬಟ್ ಇದು ಉಂಟಲ್ಲ ಆಟಿದ ಆ ಟೈಮಲ್ಲೇ ಸಿಗೋದು, ದಾಸ್ ಪ್ರಕಾಶಲ್ಲೇ ಸಿಗೋದು. Fish fry. ಆಟಿದೊಂದು ವನಸ್ಸು ಅಂತ ಉಂಟು, ಅದಕ್ಕೆ ಸೂಟ್ ಆಗ್ತದೆ ಡಿಶ್. ನಮ್ಮ ಕಣ್ಣೆಲ್ಲ ಈ ಕಡೆ ಉಂಟಾಯ್ತಾ, ಸೊಪ್ಪು ತಿನ್ನುವಾಗ ಜಾಸ್ತಿ ರಿವ್ಯೂ ಇಲ್ಲ ನಮ್ದು. ಟೇಸ್ಟ್ ಮಾಡೋದು ಮಾತ್ರ. ಇದು ಬೇಳೆ ತಗೋಬೇಡಿ. ಇದು ನಾನು ಸ್ವಲ್ಪ ಎಕ್ಸೈಟೆಡ್ ಇದ್ದೇನೆ. ಇದು ಅಂದ್ರೆ ಬೆಂಡೆ ಮತ್ತೆ ಅಂಬಡೆ ಪುಳಿ ಮುಂಚೆ ಅಂತೆ. ಇದು ಏನಪ್ಪ ಅಂತ ನೋಡೋದು. ಅಂಬಡೆ ತಿನ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ನಾನ್ ವೆಜ್ ಅಲ್ಲಿ ಹೇಗೆ ಪುಳಿ ಮುಂಚೆ, ಹಾಗೆ ಒಂದು ವಿಶೇಷ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಂಬಡೆ ಮತ್ತೆ ಬೆಂಡಿ ಅದೊಂದು ಪುಳಿ ಮುಂಚೆ ಮಾಡಿದ್ದಾರೆ, ಕಾಂಬಿನೇಷನ್ ಸೂಪರ್ ಆಯ್ತಾ. ಇದು ನಮ್ಮ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡ್ತೇವೆ ನಾವು. ಸೌತೆಕಾಯಿ ಮತ್ತೆ ಮೊಳಕೆ ಬಂದ ಹೆಸರು. ಈ ಡಿಶ್ ಅಲ್ಲಿ ವಿಶೇಷತೆ ಏನಂದ್ರೆ ಇದರ ಜೊತೆ ಡ್ರೈ ಇಟ್ಟಿ ಕೂಡ ಹಾಕಿದ್ದಾರೆ. ಸೊ ಆಟಿದೊಂದು ದಿನ ಸ್ಪೆಷಲ್ ಅದು ಇನ್ನೊಂದು ಡಿಶ್. ಸೊ ಈಗ ಒಂದು ಮೇನ್ ಡಿಶ್ ಉಂಟು. ಇದಕ್ಕಿಂತ ಮೊದಲು ನಾವು ಮರ್ವಾಯಿ ಪುಂಡಿ ನೋಡಿ, ಮರ್ವಾಯಿ ಎಷ್ಟು ದೊಡ್ಡ ಮರ್ವಾಯಿ ಮಾರಿ ನೋಡಿ. ಕೆಲವು ಸಲ ಇಲ್ಲಿ ಮರ್ವಾಯಿ ಉಂಟ, ಮರ್ವಾಯೇ ಕಾಣಲಿಕ್ಕೆ ಸಿಗುದಿಲ್ಲ, ಖಾಲಿ ಇದು ಮಾತ್ರ ಚಿಪ್ಪಿಡುವುದು. ಇಷ್ಟು ದೊಡ್ಡ ಮರ್ವಾಯಿ ಮಾರಿ ನೋಡಿ. ಮರ್ವಾಯಿ ಪುಂಡಿ ನನ್ನ ವೈಫ್ ಅದು ಫೇವರೇಟ್ ಆಯ್ತಾ. ಅವಳು ಖಾಲಿ ಮಾಡಿ ಆಗಿದೆ ನೋಡಿ. ಎಲ್ಲ ಮರ್ವಾಯಿಲ್ ಉಂಟಾಯ್ತು ನೋಡಿ. ಇಷ್ಟು ದೊಡ್ಡದು ನಾರ್ಮಲ್ ಉಂಟಲ್ಲ, ಎಲ್ಲ ಹೋಟೆಲ್ ನಾವು ಮರ್ವಾಯಿ ಟ್ರೈ ಮಾಡಿದ್ವಿ ಮ್ಯಾಂಗ್ಳೂರಲ್ಲಿ. ಅಂದ್ರೆ ಕೆಲವು ಅದರಲ್ಲಿ ಎಲ್ಲ ಚಿಪ್ಪಿ ಒಳಗೆ ಸಿಗುದಿಲ್ಲ, ಇದಾಯ್ತಾ ಮಿಸ್ ಆಗ್ತದೆ, ಕರಗಿ ಹೋಗ್ತದೆ ಕರಿಯೊಟ್ಟಿಗೆ. ಬಟ್ ಇಲ್ಲಿ ಎಲ್ಲದರಲ್ಲೂ ಉಂಟು, ಸೂಪರ್ ಟೇಸ್ಟಿ ಕೂಡ. ನಮ್ಮ ಮ್ಯಾಂಗ್ಳೂರಿಯನ್ ಸ್ಪೆಷಲ್ ಇದು ಇಲ್ಲದೆ ಮ್ಯಾಂಗ್ಳೂರ್ನ ಊಟ ಕಂಪ್ಲೀಟ್ ಆಗೋಲ್ಲ. ನನ್ನ ಮಗ ಕೂಡ ಮಾರ್ರೆ ಇಲ್ಲಿ ಎಲೆ ಹಾಕ್ಲಿಕ್ಕೆ ಪುರುಸುತ್ತಿಲ್ಲ. ಐ ವಾಂಟ್ ಚಿಕನ್ ಸುಕ್ಕ ಅಂತ ಬೊಬ್ಬೆ ಹೊಡಿತಿದ್ದೆ ನನಗೆ. ಸೊ ಮಕ್ಕಳಿಂದ ಹಿಡಿದು ಪರಬುನವರೆಗೆ
ಪರವಾಗಿ ನನ್ನಷ್ಟ ಅಲ್ಲ ಆಯ್ತಾ, ನಾನು ಸ್ವಲ್ಪ ಹೆಂಗೆ ಓಲ್ಡ್ ಏಜ್ ವರೆಗೆ ಎಲ್ಲರ ಫೇವ್ರೇಟ್ ಈ ಚಿಕನ್ ಸುಕ್ಕ. ಗರಿ ಗರಿ ಆಗಿದೆ ನೋಡಿ, ನೋಡ್ತೀರಾ? ಸೂಪರ್. ದಾಸ್ ಪ್ರಕಾಶದ್ದು ಚಿಕನ್ ಸುಕ್ಕ ನಾವು ತುಂಬ ಸಲ ಟ್ರೈ ಮಾಡಿದ್ದೇವೆ, ವಿಡಿಯೋದಲ್ಲಿ ಕೂಡ ಹೇಳಿದ್ದೇವೆ. ಇಲ್ಲಿ ಅದು ಸ್ಪೆಷಲ್ ಅಟ್ರಾಕ್ಷನ್ ಅಂದರೆ ನೋಡಿ, ದಾಸ್ ಪ್ರಕಾಶ್ ಫಿಶ್ ಫ್ರೈ. ಈ ಮಸಾಲ ಉಂಟಲ್ಲ, ನಾವೆಲ್ಲ ಬಂದರೆ ಫಸ್ಟ್ ಈ ಮಸಾಲನ್ನು ತಿನ್ನೋದಾಯ್ತು ಗಳೇ. ಈ ಮಸಾಲ ಇಡೀ ದುಬೈಯಲ್ಲಿ ಎಲ್ಲಿ ಸಿಗುವುದಿಲ್ಲ. ನಾವು ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೇವೆ, ನೆನಪಿರ್ಬೋದು. ನಮಗೆ ಊರಲ್ಲಿ ಕೂಡ ಫ್ರೆಶ್ ಫಿಶ್ ಸಿಗ್ಲಿಲ್ಲ, ಐಸಿನ ಫಿಶ್ ಸಿಗ್ತದೆ. ಅದು ತುಂಬ ಬೇಜಾರಾಗ್ತಿತ್ತು. ದುಬೈಯನ್ನು ಮಿಸ್ ಮಾಡ್ತಿದ್ವಿ ನಾವು. ದುಬೈಯಲ್ಲಿ ಊರನ್ನು ಮಿಸ್ ಮಾಡೋದು ಯಾವತ್ತು, ಫ್ರೆಶ್ನೆಸ್ನಿಗೆ ಬರುವಾಗ, ಸ್ಪೆಷಲಿ ಮೀನಿಗೆಲ್ಲ. ಈ ಸಲ ಏನಂತ ಗೊತ್ತಿಲ್ಲ, ಊರಿಗೆ ಹೋದಾಗ ಫ್ರೆಶ್ ಫಿಶ್ ಸಿಗ್ಲಿಲ್ಲ ನನಗೆ. ತುಂಬ ಖುಷಿ ಆಯ್ತು. ಬಂಗುಡೆ ಒಳ್ಳೆ ಫ್ರೆಶ್ ಇದೆ. ಈಗ ನಾವು ಮೇನ್ ಡಿಶ್ಗೆ ಬರುವ. ನಮ್ಮ ಬಾಯ್ಲ್ ರೈಸ್ ಪ್ರಿಪೇರ್ ಮಾಡಿದಂಥ ಸೇಮಿಗೆ ಇಲ್ಲದ ವಿಶೇಷತೆ ಆಗಿ ಇಲ್ಲಿ ಬೇರೆ ರೆಸ್ಟೋರೆಂಟಲ್ಲೆಲ್ಲ ವೈಟ್ ರೈಸಲ್ಲಿ ಮಾಡೋದು, ಇವರು ಬಾಯ್ಲ್ ರೈಸಲ್ಲಿ ಮಾಡಿದ್ದಾರೆ. ಸೊ ಇದು ಮತ್ತೆ ಕೋಳಿ ರಸ, ಸೂಪರ್ ಕಾಂಬಿನೇಷನ್. ಇದೊಂದು ಜಬರ್ದಸ್ತ್ ಕಾಂಬಿನೇಷನ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸ್ಪೆಷಲಿ ಮ್ಯಾಂಗ್ಳೂರಿಯನ್ಸಿಗೆ ಬಾಯ್ಲ್ ರೈಸ್ ಅದು ಸೇಮಿಗೆ ಬೇಕಾದ್ರೆ ನಿಮಗೆ ದಾಸ್ ಪ್ರಕಾಶಿಗೆ ಬರಬೇಕು, ಬೇರೆ ಯಾವುದೇ ರೆಸ್ಟೋರೆಂಟಲ್ಲಿ. ಸೂಪರ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡಿ ಗೈಸ್, ಪೆಲಕಾಯಿದ ಅಡ್ಡಿಯ, ಹಲಸಿನ ಹಣ್ಣದು ಅಡ್ಡಿಯ ಮನೆಯಲ್ಲಿ ಮಾಡಿದ್ದು ದಾಸ್ ಪ್ರಕಾಶಿನವರು. ಸೊ ನೋಡಿ, ಇದೆಲ್ಲ ಊರಿಂದ ತರಿಸಿದ್ದು ಎಲೆ ನೋಡಿ, ಒಳ್ಳೆ ಕ್ರಿಸ್ಪಿ ಆಗಿದೆ. ಹಲಸಿನ ಹಣ್ಣಿನದು ಆ ಸ್ಮೆಲ್ ಉಂಟಲ್ಲ, ಸ್ಮೆಲ್ ಮಾಡೋದು ಬರ್ತದೆ. ಯಾರೆಲ್ಲ ದುಬೈಯಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಅಡ್ಡೆ ಉಂಟಲ್ಲ ಮಿಸ್ ಮಾಡ್ತಿದ್ದೀರಿ, ಬನ್ನಿ ದಾಸ್ ಪ್ರಕಾಶ್. ಇನ್ನೂ ಒಂದು ಸಂಡೇ ಉಂಟು, ನೆಕ್ಸ್ಟ್ ಸಂಡೇ ಅಂದರೆ 16th August ಲಾಸ್ಟ್ ಹಾಕಿದೊಂದು ದಿನ. ಸೊ ಅವತ್ತು ಕೂಡ ಇದು ಅವೈಲೇಬಲ್ ಇದೆ. ಈಗ ನಾವು ಬರುವ ನಮ್ಮ ಆಟಿದೊಂದು ದಿನದ ಸ್ಪೆಷಲ್ ಟ್ರೆಡಿಷನಲ್ ಡಿಶ್ ನೋಡಿ. ಇದೆಲ್ಲ ಚಿಕನ್ ಸುಕ್ಕ, ಮರುವಾಯಿ ಪುಂಡಿ, ಇದೆಲ್ಲ ತಿನ್ನುವಾಗ ನಿಮ್ಗೆ ಆಗಿರ್ಬೋದು. ಆಟಿದ ಸ್ಪೆಷಲ್ ಟ್ರೆಡಿಷನಲ್ ಎಲ್ಲ ಉಂಟು ಡಿಶ್, ಇದೆಲ್ಲ ಟ್ರೆಡಿಷನಲ್ಲೇ. ಆದರೂ ಈ ಮೆಂತೆ ಗಂಜಿ ಸಾಧಾರಣ ಎಲ್ಲರ ಮೆನುವಲ್ಲಿ ಇರ್ತದೆ. ಆಟಿದೊಂದು ದಿನದ ಮೆನುವಲ್ಲಿ ಎಲ್ಲ ಕಡೆ ಮೆಂತೆ ಗಂಜಿ ಅಂತೂ ಇರ್ತದೆ ಇರ್ತದೆ. ಸೂಪರ್ ಆಯ್ತಾ? ಕೆಲವೊಮ್ಮೆ ಇಂಥದ್ದೆಲ್ಲ ತಿನ್ಬೇಕು ಮಾರೆ, ಕಾಲು ಇದು ತಿಂತ ಇರೋದಲ್ಲ. ಎಸ್ಪೆಷಲಿ ನಾನು ಅಂದ್ರೆ ನೋಡಿ, ಇಷ್ಟು ನಾನ್ ವೆಜ್ ಇದೆಲ್ಲ ತಿಂದು ಉಂಟಲ್ಲ, ಒಂದು ಹೊಟ್ಟೆ ಸ್ವಲ್ಪ ತಂಪಾಗಲಿಕ್ಕೆ ಅಲ್ವಾ. ಮೆಂತೆ ಗಂಜಿ ಒಂದು ತಂಪಿಗೆ ಅಂತ ಹೇಳ್ತಾರೆ. ಸೊ ಇದು ಬೆಸ್ಟ್ ಆಯ್ತಾ ಮೆಂತೆ ಗಂಜಿ. ನನ್ನ ವೈಫ್ ಹತ್ರ ಹೇಳಲಿಕ್ಕಿದ್ದೇನೆ, ಸ್ವಲ್ಪ ನಮ್ಮ ವೀಕ್ಲಿ ಮೆನು ಅಲ್ಲಿ ಒಮ್ಮೆ ಒಂದು ದಿನ ಮೆಂತೆ ಗಂಜಿ ಮಾಡಬೇಕು. ಕ್ಯಾಮರಾ ಹಿಂದೆ ಇದ್ದಾನೆ, ಅವನು ಮೆಂತೆ ಗಂಜಿಯಾಗಿ ತಂಪಾಗಿ ಸೈಲೆಂಟ್ ಆಗಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ಏನು ಮಾತಾಡೋದಿಲ್ಲ. ಇಲ್ಲಾಂದ್ರೆ ಎಲ್ಲವಾಗಲೂ ಏನಾದರೂ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತಾನೆ ನಾವು. ನನಗೆ ಮುಕ್ಕಾಲಾದ್ರೆ ಆಗ್ತಾನೆ, ಇವತ್ತು ಏನಿಲ್ಲ. ಇಷ್ಟೆಲ್ಲ ಬಗ್ಗೆ ಟ್ರೈ ಮಾಡಿದೆವು. ಲಾಸ್ಟ್ಗೆ ಡೆಸರ್ಟ್ ಅಂದರೆ ಹಾಕಿದ ಒಂದು ಡೆಸರ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸ್ವೀಟ್ ಸಿಹಿ ಏನಾದರೆ ಬೇಕಲ್ಲ, ಅದಕ್ಕೆ ನೋಡಿಲ್ಲ ರವಾ ಲಡ್ಡು ಮತ್ತು ಅಕ್ಕಿ ಲಡ್ಡು ಮಾಡಿದ್ದಾರೆ. ಇದು ಎರಡು ಕೂಡ ಯಾವುದೇ ಬೇಕರಿಯಿಂದ ಯಾವುದೇ ಸ್ವೀಟ್ ಶಾಪಿನ ತನ್ನದಲ್ಲ, ಇವರ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ಅಂದರೆ ದಾಸ್ ಪ್ರಕಾಶ್ ಅವರ ಮನೆಯಲ್ಲಿ ಅವರ ವೈಫ್ ತಾಯಿ ಯಾರು ಮಾಡಿದ್ದಾರೆ ಮನೆಯಲ್ಲಿ. ಸೊ ಖುಷಿ ಆಗ್ತದೆ. ಮಗ ಆಲ್ರೆಡಿ ತಿಂದ. ನನಗೆ ಅಕ್ಕಿ ಲಡ್ಡು ತುಂಬ ಇಷ್ಟ ಆಯ್ತಾ. ಹೋಮ್ ಮೇಡ್ ಅಂದ್ರೆ ಹೀಗೆ ಇರ್ತದೆ ಆಯ್ತಾ, ಸೂಪರ್ ಟೇಸ್ಟಿ. ನಂತರ ಇಮಿಡಿಯೇಟ್ ರವಾ ಲಡ್ಡು. ಆ್ಯಕ್ಚುಲಿ ದಾಸ್ ಪ್ರಕಾಶಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ನನ್ನ ಎರಡು ಮೋಸ್ಟ್ ಫೇವ್ರೇಟ್ ಲಡ್ಡು ಒಂದು ಅಕ್ಕಿ ಲಡ್ಡು ಮತ್ತು ರವೆ ಲಡ್ಡು, ಇನ್ನೊಂದು ಬೇಸನ್ ಲಡ್ಡು ಉಂಟು. ಹಾಗೆಲ್ಲ ಕೊಟ್ಟರೆ ಆಗ್ಲಿಕ್ಕಿಲ್ಲ ಒಂದು ಇದರಲ್ಲೆಲ್ಲ. ಓಕೆ ಫ್ರೆಂಡ್ಸ್, ಸೊ ಫೈನಲಿ ಎಲ್ಲ ಡಿಶಸ್ನ ಇಂಟ್ರೊಡಕ್ಷನ್ ನಾನು ಮಾಡಿದೆ. ಈಗ ಡೈರೆಕ್ಟ್ ಅಟ್ಯಾಕ್ ಮಾಡುವ ಒಂದು ಟೈಮ್. ಅದಕ್ಕಿಂತ ಮೊದಲು ಒಂದು ವಿಷಯ ನಿಮ್ಗೆ ಹೇಳ್ತಿದ್ದೇನೆ. ಹೀಗೆ ಎಲ್ಲ ಡಿಶ್ ಉಂಟಲ್ಲ, ಒಂದು ಬಾಳೆ ಎಲೆಯಲ್ಲಿ ಸಿಗೋದು ಒಂದೇ ದಿನ ಅಂದರೆ ಒಂದೇ ಟೈಮಲ್ಲಿ, ಅದು ಆಟಿದ ಸೀಸನಲ್ಲಿ, ಅದು ದುಬೈಯಲ್ಲಿ
ಪ್ರತಿ ಸಂಡೇ ಸಿಗ್ತಾ ಉಂಟು ನಮ್ಮ ದಾಸ್ ಪ್ರಕಾಶಲ್ಲಿ. ಈಗ ಒಂದು ಸಂಡೇ ಮಾತ್ರ ರಿಮೈನಿಂಗ್ ಇದೆ, ಅಂದರೆ 16th August. ಅವತ್ತು ಇಲ್ಲಿ ಇನ್ನೂ ಹಬ್ಬದ ಒಂದು ವಾತಾವರಣ ಇರಲಿಕ್ಕೂ ಸಾಕು. ಮತ್ತು ಇನ್ನೊಂದು ಇದೆಲ್ಲ ಡಿಶಸ್ ಇದೆಯಲ್ಲ, ಪ್ರತಿ ಸಂಡೇ ಡಿಫ್ರೆಂಟ್ ಡಿಶಸ್, ಸೇಮ್ ಡಿಶಸ್ ಅಲ್ಲ ಆಯಿತಾ. ಸೊ ಎವ್ರಿ ಸಂಡೇ ನೀವು ಬಂದರೂ ಕೂಡ ನಿಮಗೆ ಖುಷಿ ಆಗ್ತದೆ, ಯಾಕೆಂದರೆ ಬೇರೆ ಬೇರೆ ವೆರೈಟಿ ಆಫ್ ಡಿಶಸ್ ಆಟಿದ ಸ್ಪೆಷಲ್ ನಿಮಗೆ ತಿನ್ನಲಿಕ್ಕೆ ಸಿಗ್ತದೆ. ಸೊ ಮರಿಬೇಡಿ 16th August ನೆಕ್ಸ್ಟ್ ಸಂಡೇ ಲಾಸ್ಟ್. ಮತ್ತು ಇಲ್ಲಿ ಇದು ಕರಾಮದಲ್ಲಿ ಇದ್ದೇವೆ ನಾವು, ಅಬುದಾಬಿಯಲ್ಲಿರುವ ದಾಸ್ ಪ್ರಕಾಶ್ ಫಿಶ್ ಲ್ಯಾಂಡ್ ಅಹಮದಾನ್ ಸ್ಟ್ರೀಟಲ್ಲಿದೆ. ಅಲ್ಲಿ ಕೂಡ ಒಂದು ಸಂಡೇ ಅವರು ಆಟಿದ ವನಸಿಟ್ಟಿದ್ದಾರೆ, ಅದು 16th August ಅಲ್ಲಿ. ಸೊ ಯಾರೆಲ್ಲ ಅಬುದಾಬಿಯಲ್ಲಿ ಇದ್ದೀರಿ ದಯವಿಟ್ಟು ಅಲ್ಲಿ ವಿಸಿಟ್ ಮಾಡಿ. ಸೊ ನಾನು ತಿನ್ನುವ ಮೊದಲು ಪಾಪ ನನ್ನ ವೈಫ್ ಎದುರೇ ಕೂತ್ಕೊಂಡಿದ್ದಾರೆ ಮಾರ, ಅವರ ಸೈಲೆಂಟ್ ತಿಂತ ಹೋಗ್ತಿದ್ದಾರೆ, ಅವರನ್ನು ಸಹ ಬಿಡಬಾರ್ದು ನೀವು. ಸೊ ಕ್ಯಾಮರಾ ಅವರ ಕಡೆಗಿಡಿ, ನಾನು ಖಾಲಿ ಮಾಡ್ತಿದ್ದೇನೆ. ನೋಡ್ಬೇಡಿ, ಎಲ್ಲ ಖಾಲಿ ಮಾಡಿ ಆಯ್ತು. ನಾನು ಆಕ್ಚುಲಿ ಯಾವಾಗಲೂ ನಾನು ಆಟಿದ ದಿವಸ ಉಂಟಲ್ಲ, ನನ್ನ ಹಸ್ಬೆಂಡ್ಗೆ ಅಟ್ಲೀಸ್ಟ್ ಆಟಿದ ತಿಂಗಳಲ್ಲಿ ನಾನೊಂದು ಮೆಂತೆ ಗಂಜಿ ಆದರೂ ಪತ್ರೊಡೆ ಆದರೂ ಮಾಡಿಕೊಡ್ತೇನೆ. ಆದರೆ ಈ ಸಲ ನಾನು ಎಂತ ಸಹ ಮಾಡಿಕೊಟ್ಟಿಲ್ಲ ಅಷ್ಟು. ಯಾವಾಗಲೂ ನಾನು ಅದಕ್ಕೆ ಈ ಸಲ ಅವರಿಗೆ ಹೇಳಿದೆ, ದಾಸ್ ಪ್ರಕಾಶದಲ್ಲಿ ಆಟಿದಂಜದ ಊಟ ಉಂಟು, ನಾವು ಹೋಗುವ ಅಂತ. ಹಾಗೆ ನಮಗೆ ಇವತ್ತು ಆಪರ್ಚುನಿಟಿ ಬಂತು. ಸೊ ನನಗೆ ಇದರಲ್ಲಿ ಒಂದೇ ಒಂದು ಐಟಮ್ ನಾನು ಮಿಸ್ ಮಾಡ್ತಾ ಇದ್ದೇನೆ, ನನಗೆ ಅದಕ್ಕೆ ಬೇಜಾರು ಅಂತಂಡು, ಅದು ಪತ್ರೊಡೆ. ಅದು ನನ್ನದು ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್, ಅದು ನಾನು ಮಿಸ್ ಮಾಡಿದೆ. ಅದರ ಬದಲು ಬೇರೆ ಎಲ್ಲ ಇದೆ, ಅದು ಸಹ ತುಂಬ ಸೂಪರ್ ಆಗಿತ್ತು. ಫಿಶ್ ಫ್ರೈ ಅಂತೂ ಅದರದ್ದು ಮಸಾಲ ನೆಕ್ಸ್ಟ್ ಲೆವೆಲ್, ಸೂಪರ್ ಆಗಿದೆ. ಒಂದು ವಿಷಯ, ಪತ್ರೊಡೆ ಉಂಟಾಯ್ತಾ, ಪತ್ರೊಡೆ ಇವತ್ತು ಖಾಲಿ ಆಯಿತು. ನೆಕ್ಸ್ಟ್ ಸಂಡೇ ಮೇ ಬಿ ಇರ್ಬೋದು ಪತ್ರೊಡೆ. ಸೊ ದಯವಿಟ್ಟು ವಿಸಿಟ್ ಮಾಡಿ. ಪತ್ರೊಡೆ ಲವರ್ ಸ್ಪೆಷಲಿ ನನ್ನ ವೈಫಿನ ಹಾಕಿ ಇದೆಲ್ಲ ಡಿಶಸ್ ಬಾಡೆ ಎಲೆಯಲ್ಲಿ ತಿನ್ನುವುದೇ ಬೇರೆ ಫೀಲ್ ಆಯ್ತು, ಒಂದು ಹೋಮ್ಲಿ ಫೀಲ್. ಊರಲ್ಲೇ ಕೂತ್ಕೊಂಡು ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋಂಥ ಒಂದು ಅನುಭವ, ಅದೊಂದು ವೈಬ್ಸೇ ಬೇರೆ ಗಾಯ್ತು. ಬಾಳೆ ಎಲೆ ತಿನ್ನೋ ಎಲ್ಲ ತಿಂದಿದ್ದೇನಾ? ಅಲ್ಲಿ ಇದು ಮಾತ್ರ ಬಾಕಿ ಇಟ್ಟದು ಮಾರೆ, ಬೇಳೆ ಮಾತ್ರ ಬಾಕಿ ಎಲ್ಲ ವೈಫದಾಗ ಆರ್ಡರ್ ಆಯ್ತು. ಇನ್ನು ರಾತ್ರಿ ಎಂತ ಇಲ್ಲ ಫುಡ್ ಅಂತ, ಅದಕ್ಕೆಲ್ಲ ಖಾಲಿ ಮಾಡಿದ. ಇದೇಕೆ ಬಿಟ್ಟದು ಗ್ಯಾಸ್ ಅದು ಅಲ್ವಾ, ಸ್ಪೇಸ್ ಇಲ್ವಾ ತಿನ್ಲಿಕ್ಕೆ. ತುಂಬಾ ಖುಷಿ ಆಯ್ತು ಗೈಸ್. ಸೊ ಇನ್ನು ಒಂದು 2-3 ದಿನ ಸ್ವಲ್ಪ ಲೈಟ್ ವನಸ್ ಮಾಡ್ಲಿಕ್ಕೆ ಗಂಜಿ ಊಟ, ವೈಫ್ ಹೇಳ್ತಿದ್ದಾರೆ ಗಂಜಿ ಊಟ, ಮೆಂತೆ ಗಂಜಿ ಮಾಡಿ ಕೊಡ್ಬೋದು. ಸೊ ಯಾವತ್ತು ಹೇಳುವ ಹಾಗೆ ಹೊಟ್ಟೆ ತುಂಬಿತ್ತು, ಮನಸ್ಸು ಕೂಡ ತುಂಬಿತ್ತು. ಸೊ ಹೊಟ್ಟೆ ಮತ್ತೆ ಮನಸ್ಸು ಎರಡೂ ತುಂಬಬೇಕಾದ್ರೆ ಬನ್ನಿ ಕರಾಮದಲ್ಲಿರುವ ನ್ಯೂ ದಾಸ್ ಪ್ರಕಾಶ್. ಎಕಟೆ ಬರ್ತಾ ಉಂಟು, ತೇಗು ಬರ್ತಾ ಉಂಟು ಗೈಸ್. ಹಾಗೆ ತಿಂದಿದೆ, ಬಟ್ ಶಿರೀಶ್ ತಿನ್ನಲಿಲ್ಲ. ಅವನು ಇವತ್ತು ಫಾಸ್ಟಿಂಗ್ ಇರ್ಬೋದು, ಫಾಸ್ಟಿಂಗ್ ಅಲ್ಲಿದ್ದಾನೆ. ಮತ್ತೆ ನಾನು ನೋಡಿ ನನ್ನ ಮಗ ಅಲ್ಲಿ ಮಲಗಿದ್ದಾನೆ ತಿಂದು. ಇಲ್ಲಿ ಇನ್ನೊಂದು ತಿಂಬಟ್ಟು ನನ್ನ ವೈಫ್ ನೋಡಿ, ಆಟಿದ ವನಸು ಬೇಕು. ಹೇಗಾಯ್ತು? ಇವಳು ತಿನ್ನದ ಫುಡ್ ಇಲ್ಲ ದಾಸ್ ಪ್ರಕಾಶ್ ಅಲ್ಲಿ. ಸಾಧಾರಣ ಎಲ್ಲ ಟ್ರೈ ಮಾಡಿ, ಕೆಲವು ನಾವು ತಿನ್ನೋದನ್ನು ಇವಳು ತಿಂದಿದ್ದಾಳೆ. 3 ದಿವಸ ಇಲ್ಲಿ, ಇವತ್ತು ರಾತ್ರಿ ಊಟ ಇಲ್ಲ ಅಂತ ಹೇಳಿದ್ಲು. ಹಾಗೆ ನಾನು ಮತ್ತೆ ಇದ್ದದನ್ನು ಬಡಿಸಿ ಬಂದೆ. ಇನ್ನು ರಾತ್ರಿ ಇಲ್ಲಪ್ಪ, ರಾತ್ರಿ ಹಸಿಯುವಾಗ ಪ್ರಶ್ನೆ ಇಲ್ಲ, ಅಷ್ಟು ಗಮ್ಮತ್ತಾಯಿತು. ಸೊ ವಿಧವಾದ ಆಟಿದ ತಿನಸುಗಳನ್ನು ನಾವು ತಿಂದೆವು. ಸೊ ಯಾರೆಲ್ಲ ದುಬೈಯಲ್ಲಿ ಇನ್ನೂ ಆಸೆ ಪಡ್ತಾ ಇದ್ದೀರಾ ಈ ಒಂದು ಡಿಶಸ್ ತಿನ್ಲಿಕ್ಕೆ, ನಿಮಗೊಂದು ಲಾಸ್ಟ್ ಚಾನ್ಸ್ ಉಂಟು. 16th August ಒಂದೇ ಸಂಡೇ ಇರೋದು. ನಂತರ ನೀವು ಆಟಿದ ವನಸ್ ಮಾಡಬೇಕಾದ್ರೆ ನೀವು 1 ವರ್ಷ ಕಾಯಬೇಕು ಗೈಸ್. ಸೊ ಆದಷ್ಟು ಬೇಗ ದಾಸ್ ಪ್ರಕಾಶ್ ಕರಾಮಕ್ಕೆ ಅಟ್ಯಾಕ್ ಮಾಡಿ. ಇನ್ನೊಂದು ಗುಡ್ ನ್ಯೂಸ್ ಅಂದರೆ ನೆಕ್ಸ್ಟ್ ಸಂಡೇ ಅಂದರೆ 16th Augustಗೆ ಅಬುದಾಬಿಯಲ್ಲಿರುವ ದಾಸ್ ಪ್ರಕಾಶ್ ಫಿಶ್ ಲ್ಯಾಂಡ್ ಬ್ರಾಂಚಲ್ಲಿ ಕೂಡ ಆಟಿದ ವನಸ್ ಲಭ್ಯವಿದೆ. ಸೊ ಈ ಒಂದು ಆಪರ್ಚುನಿಟಿಯನ್ನು ಬಿಡಬೇಡಿ ಗೈಸ್, ಗ್ರ್ಯಾಬ್ ಮಾಡಿ, ಗಮ್ಮತ್ತು ಮಾಡಿ. ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಓಹೋ, ನೀವು ವಿಡಿಯೋ ನೋಡಿ, ನಾನು ಸ್ಪೆಷಲ್ ಹೇಳೋದಿಲ್ಲ, ವಿಡಿಯೋ ನೋಡಿ ನಿಮಗೆ ಅಂದಾಜಾಗಿರ್ಬೋದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿ. ಪ್ರೀತಿಯಿಂದ ಬಳಸಿ, ಒಳ್ಳೆ ಸರ್ವಿಸ್ ಕೊಟ್ಟರು. ಸೊ ತುಂಬ ಖುಷಿ ಆಗ್ತಿದೆ. ಎಸ್, ಸೊ ತುಂಬ ಖುಷಿ ಆಯಿತು ಗೈಸ್. That's why I say I love Das Prakash. No, we love Das Prakash. Yes.